ಆಸ್ಕರ್ ಫರ್ನಾಂಡಿಸ್ ಅವರು ನನಗೆ ಶಾಸಕನಾಗಲು ಅವಕಾಶ ಮಾಡಿಕೊಟ್ಟಿದ್ದು ನನ್ನೊಂದಿಗೆ ಬೈಂದೂರು ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಸಹಕಾರವನ್ನ ನೀಡಿದ್ರು. ಬೈಂದೂರು ಕ್ಷೇತ್ರವನ್ನ ಮಾದರಿಯನ್ನಾಗಿಸುವಲ್ಲಿ ಆಸ್ಕರ್ ಅವರ ಶ್ರಮವು ಅಪಾರವಾದುದು ಎಂದು ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಕೆ ಗೋಪಾಲ್ ಪೂಜಾರಿ ಅವರು ಹೇಳಿದರು. ಅವರು ತ್ರಾಸಿ ಅಣ್ಣಪ್ಪಯ್ಯ ಸಭಾಭವನದಲ್ಲಿ ಬೈಂದೂರು ಹಾಗೂ ವಣಸೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಕಾಂಗ್ರೆಸ್ ಹಿರಿಯ ನಾಯಕ ಮಾಜಿ ಕೇಂದ್ರ ಸಚಿವ ದಿವಂಗತ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ಶ್ರದ್ಧಾಂಜಲಿ ಸಭೆಯಲ್ಲಿ ನುಡಿನಮನ ಸಲ್ಲಿಸಿ ಮಾತನಾಡಿದರು. ಉಡುಪಿ ಜಿಲ್ಲೆ, ರಾಜ್ಯ, ರಾಷ್ಟ್ರಕ್ಕೆ ಅವರು ತನ್ನದೇ ಆದ ರೀತಿಯಲ್ಲಿ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ. ಪಕ್ಷ ಕಟ್ಟುವ ಹಾಗೂ ಸಾಕಷ್ಟು ಯುವ ನಾಯಕರನ್ನ ಹುಟ್ಟುಹಾಕಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಅಜಾತ ಶತ್ರುವಿನಂತೆ ಬದುಕಿದ್ದು ಅವರೋರ್ವ ಪಕ್ಷಾತೀತವಾಗಿ ಎಲ್ಲರೂ ಮೆಚ್ಚುವ ನಾಯಕರಾಗಿದ್ದವರು ಎಂದು ಹೇಳಿದರು. ಇಷ್ಟು ದೊಡ್ಡ ರೀತಿಯಲ್ಲಿ ನಮ್ಮ ಪಕ್ಷಕ್ಕೆ ಇವತ್ತು ತುಂಬ ನಷ್ಟ ಆಗಿದೆ. ಆಸ್ಕರ್ ಕಾರ್ಯಕ್ರಮ ಉಡುಪಿಯಲ್ಲಿ ಮತ್ತು ಸಹ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ. ನಾವು ಬೇರೆ ಬೇರೆ ಭಾಗದಲ್ಲೂ ಸಹ ಅವರ ನುಡಿನಮನ ಕಾರ್ಯಕ್ರಮವನ್ನು ಇಡೀ ಜಿಲ್ಲಾದ್ಯಂತ ಹಮ್ಮಿಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರ ಏನು ನಮಗೆ ಕರೆ ಕೊಟ್ಟಿದ್ದಾರೆ, ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ, ಅವರ ಮಾತನ್ನು ಉಳಿಸುವಂಥ ಕೆಲಸ ಒಟ್ಟಿಗೆ ಇವತ್ತು ನ್ಯಾಷನಲ್ ಹೈವೇ ಕೆಲಸವನ್ನು ಉಡುಪಿಯಿಂದ ಮಂಗಳೂರಿನಿಂದ ದಾಟಿ ಕೆಲಸವನ್ನು ಅನೇಕ ಸಮಸ್ಯೆಗಳಿದ್ದಂಥ ಕೆಲಸವನ್ನು ಅವರು ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಉಡುಪಿ ಜಿಲ್ಲೆಯನ್ನು ಈ ರಾಷ್ಟ್ರ ಮಟ್ಟಕ್ಕೆ ಏರಿಸಿದ ಕೀರ್ತಿ ಅದು ವಸ್ತು ಕಂಡಿಸಲಿಕ್ಕೆ ಕಲ್ತದೆ. ಅಂತ ಮಹಾನ್ ನಾಯಕರನ್ನು ಕಳೆದುಕೊಂಡ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ರಾಷ್ಟ್ರಕ್ಕೆ ತುಂಬಲಾದ ನಷ್ಟ ಆಗಿದೆ. ಕಾಂಗ್ರೆಸ್ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷ ಎಸ್ ರಾಜಪೂಚಾರಿ ಅವರು ಮಾತನಾಡಿ, ಈ ನಾಡು ಕಂಡ ಅಪರೂಪದ ರಾಜಕಾರಣಿಯಾದ ಆಸ್ಕರ್ ಅವರು ಬೈಂದೂರಿನಲ್ಲಿ ಹಿಂದೆ ಉಡ್ಡಯನ ಕೇಂದ್ರವಾಗುತ್ತಿರುವುದಕ್ಕೆ ಜನರ ವಿರೋಧಕ್ಕೆ ಮನ್ನಣೆ ನೀಡಿ ಅದನ್ನು ಬೇರೆಡೆ ಸ್ಥಳಾಂತರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಎಂದರು. ಅನೇಕ ಬಾರಿ ಒತ್ತಡ ಮೀಟಿಂಗ್ಗಳು ತಮ್ಮ ಮಹಾಲಕ್ಷ್ಮಿ ಕನ್ನಡ ಒಂದು ಮೀಟಿಂಗ್ ಒತ್ತಡ ಮೀಟಿಂಗ್ ಇದ್ದಾರೆ. ನಮ್ಮ ಹಿರಿಯರೆಲ್ಲ ಅನೇಕ ಜನ ಇದ್ದಾರೆ. ಮೀಟಿಂಗ್ ಕರೆದಾಗ ಒಂದು ಅಭಿಪ್ರಾಯ ಸಂಗ್ರಹಣೆ ಮಾಡಿತ್ತು. ನಾವೆಲ್ಲ ಒಂದು ಟೆಕ್ನಿಕ್ ಆಗಿ ಅಭಿಪ್ರಾಯ ಕೊಡ್ತೇವೆ. ಪ್ರತಿ ಗ್ರಾಮದಿಂದ ಒಂದೊಂದು ಜನ ಕಳಿಸೋದು ಪ್ರಮಾಣ ಆಗಬೇಕಂದ್ರೆ ಒಂದು ಗುಂಪು ಒಂದು ಲೋಕ ಆಗಬೇಕಂತ. ಆಸ್ಕರ್ ಅವರು ಪಕ್ಷಾತೀತ ವ್ಯಕ್ತಿ, ಶ್ರೇಷ್ಠ ಆಡಳಿತಗಾರ, ಉತ್ತಮ ಸಹಕಾರಿ, ಎಲ್ಲರೂ ಮೆಚ್ಚಿಕೊಳ್ಳುವ ವ್ಯಕ್ತಿತ್ವ ಅವರದ್ದು ಎನ್ನುವುದಾಗಿ ಕೆಪಿಸಿಸಿ ಸದಸ್ಯ ಎಸ್ ಪ್ರಕಾಶ್ ಚಂದ್ರ ಶೆಟ್ಟಿ ಹೇಳಿದರು. ಬಹುದೊಡ್ಡ ವ್ಯಕ್ತಿಗಳು ಸತ್ತಾಗ ಅವರ ವ್ಯಕ್ತಿತ್ವವನ್ನು ಹೋಲಿಸುವಂಥದ್ದು ಈ ಕುರುಡು ನೋಡುವ ಆನೆಯನ್ನು ಹೋಲಿಸಲಿಕ್ಕೆ. ಕೆಲವೊಬ್ಬ ಆನೆ ಅಂದರೆ ಗೆರ್ಸಿ ಹೇಳ್ತಾನೆ, ಕಿವಿ ನೋಡಿ, ಕೆಲವೊಬ್ಬ ಬಾಲ ನೋಡಿ ಹೇಳ್ತಾನೆ, ಮತ್ತೊಬ್ಬ ಮೈ ನೋಡಿ ಗೋಡೆ ಅಂತ ಹೇಳ್ತಾನೆ. ಅದೇ ರೀತಿಯಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರ ವ್ಯಕ್ತಿತ್ವವನ್ನು ಬಹುಜನ ಬಹುರೀತಿಯಲ್ಲಿ ವರ್ಣಿಸಿದ್ದಾರೆ ಮತ್ತು ತಿಳ್ಕೊಂಡಿದ್ದಾರೆ. ಆದರೆ ನಾನು ನೋಡಿದಂತಹ ಆಸ್ಕರನ್ನು ಒಬ್ಬ ಪಕ್ಷಾತೀತವಾದಂಥ ವ್ಯಕ್ತಿ, ಅದರ ಜೊತೆಯಲ್ಲಿ ಮಾನವ ಗುಣಗಳನ್ನು, ಮಾನವ ಧರ್ಮವನ್ನು ಪಾಲಿಸಿಕೊಂಡು ಬಂದಂಥ ವ್ಯಕ್ತಿ, ಅದರ ಜೊತೆಯಲ್ಲಿ ಓರ್ವ ಶ್ರೇಷ್ಠ ಸಹಕಾರಿ ಮತ್ತು ಶ್ರೇಷ್ಠ ಆಡಳಿತಗಾರ, ಓರ್ವ ಉತ್ತಮ ರೈತ. ಇತ್ತೀಚೆಗೆ ನಿಧನರಾದ ಕಾಂಗ್ರೆಸ್ ಪಕ್ಷದ ನಾಯಕರಾದ ಮಂಜುನಾಥ್ ಹೆಬ್ಬಾರ್, ಪಿಎಲ್ ಜೋಶ್, ಅಶೋಕ್ ಶೆಟ್ಟಿ, ಎಸ್ ಕುಮಾರ್, ಲಿಂಗಪ್ಪ, ಲೋಕೇಶ್ ಕಾರ್ಬಿ ಅವರಿಗೆ ಈ ಸಂದರ್ಭದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ವಣಸೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಕುಮಾರ್ ಶೆಟ್ಟಿ ಗುಡಿಬೆಟ್ಟು, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಮಂಜುಳಾ ದೇವಾಡಿಗ, ಕಾಂಗ್ರೆಸ್ ಮುಖಂಡರಾದ ವಾಸುದೇವ ಯಡಿಯಾಳ್, ರಘುರಾಮ್ ಶೆಟ್ಟಿ, ಸಂಪಿಗೇಡಿ, ಸಂಜೀವ ಶೆಟ್ಟಿ, ರಮೇಶ್ ಗಾಣಿಗ ಕೊಲ್ಲೂರು, ಸಂತೋಷ್ ಶೆಟ್ಟಿ ಹಕ್ಲಾಡಿ, ನಾಗರಾಜ್ ಗಾಣಿಗ, ಶೇಖರ್ ಪೂಜಾರಿ ಮತ್ತಿತರರು ಈ ವೇಳೆ ನುಡಿನಮನ ಸಲ್ಲಿಸಿದ್ರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.